ನೇತಾಜಿ ಬ್ರಿಗೇಡ್ ಮೂಡುಬಿದ್ರೆ ಇದರ 3ನೇ ವರ್ಷದ ದೀಪಾವಳಿ ಉತ್ಸವದ ಪ್ರಯುಕ್ತ ಸ್ವರಾಜ್ ಮೈದಾನದ ಬಳಿ ಇರುವ ಚಿಣ್ಣರ ಉದ್ಯಾನವನದಲ್ಲಿ ಮೊದಲ ಬಾರಿ ತುಳುನಾಡ ಕೊಡಿ ಧ್ವಜಸ್ತಂಭವನ್ನು ಶಾಸಕ ಉಮಾನಾಥ್ ಎ ಕೋಟ್ಯಾನ್ ಲೋಕಾರ್ಪಣೆಗೊಳಿಸಿದರು. ತುಳು ಭಾಷೆಯನ್ನ ಸಂವಿಧಾನದ ಆರ್ಟಿಕಲ್ 347 ಪ್ರಕಾರ ಅಧಿಕೃತ ಮಾಡುವ ಬಗ್ಗೆ ಮತ್ತು ತುಳು ಭಾಷೆಯನ್ನ ರಾಜ್ಯ ಭಾಷೆಯನ್ನಾಗಿ ಮಾಡುವ ವಿಧೇಯಕವನ್ನು ಜಿಲ್ಲೆಯ ಎಲ್ಲಾ ಶಾಸಕರುಗಳು ಮುಂದಿನ ಅಧಿವೇಶನದಲ್ಲಿ ಮಂಡನೆ ಮಾಡುವಂತೆ ನೇತಾಜಿ ಬ್ರಿಗೇಡ್ನಿಂದ ಮನವಿಯನ್ನ ಸಲ್ಲಿಸಲಾಯಿತು. ಪುರಸಭಾ ಅಧ್ಯಕ್ಷ ಪ್ರಸಾದ್ ಕುಮಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಮೂಡುಬಿದ್ರೆಯಲ್ಲಿ ಮೊದಲ ಬಾರಿಗೆ ಮೂಡುಬಿದ್ರೆ ಪುರಸಭಾ ವ್ಯಾಪ್ತಿಯಲ್ಲಿ ತುಳುನಾಡ ಕೊಡಿ ಧ್ವಜವನ್ನು ಹಾರಿಸಿರುವುದು ಅಭಿನಂದನೀಯ ಕೆಲಸ. ನೇತಾಜಿ ಬ್ರಿಗೇಡ್ ಸಂಘಟನೆಯು ಸಮಾಜಮುಖಿಯಾದ ಹಲವಾರು ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದೆ. ಪರಿಸರವನ್ನು ಸ್ವಚ್ಛತೆಯಿಂದ ಕಾಪಾಡುವಲ್ಲಿಯೂ ಮಹತ್ತರವಾದ ಪಾತ್ರವನ್ನ ವಹಿಸುತ್ತಿದ್ದಾರೆ. ಅಲ್ಲದೆ ಅಸಹಾಯಕರಿಗೆ ಸಹಕಾರ ನೀಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ತುಳು ಲಿಪಿ ತುಳುನಾಡ ಧ್ವಜಕ್ಕೆ ನಾವು ಹೆಚ್ಚಿನ ಮಾನ್ಯತೆಯನ್ನ ನೀಡಬೇಕಾಗಿದೆ ಮತ್ತು ನೇತಾಜಿ ಬ್ರಿಗೇಡ್ ಮಾಡುತ್ತಿರುವ ಉತ್ತಮ ಕೆಲಸಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದು ಹೇಳಿದರು. ತುಳುನಾಡದ ಧ್ವಜನ ಆರಿಸಾದಿರು ನಮ್ಮ ನೇತಾಜಿ ಬ್ರಿಗೇಡ್ ವತಿಯಿರುವುದು ಮಕ್ಕಳಿಗೆ ಅಭಿನಂದನೆ ಸಲ್ಲಿಸ ಒಂದಿಯಾನೆ ಅಂಚನೆ ಒಂದು ನಮ್ಮನ ಮೂಡಬಿದ್ರಿ ವ್ಯಾಪ್ತಿಡ್ ಪ್ರಥಮ ಬಾರಿ ಈ ಒಂಜಿ ತುಳುನಾಡ ಕೊಡಿನ ಆರಿಸಾದಿರು ಅಂಚ ಈ ನೇತಾಜಿ ಬ್ರಿಗೇಡ್ ದಕ್ಕಲು ಎಡೆಡ್ಡೆ ಕೆಲಸ ಮಾಡ್ತೊಂದಿಲ್ಲೇರು ಮಸ್ತ್ ಸಮಾಜಮುಖಿ ಕೆಲಸ ಮಾಡ್ತೊಂದಿಲ್ಲೇರು ಸ್ವಚ್ಛತೆದ 3ನೇ ವರ್ಷನ ಪೂರೈಸಿದರು ಮಕ್ಕಳಿಗೆ ನೆತ್ತ ಮಾತ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ ಒಂದಿಲ್ಲ ಇಂಚಿನ ಎಡೆಡ್ಡೆ ಕೆಲಸ ಮಕ್ಕಳ ಕೈತ ಆವಡು ಐನಾತ್ ಸಮಾಜಮುಖಿ ಕೆಲಸ ಮಾಡ್ತೊಂದಿಲ್ಲೇರು ಈ ಮಸ್ತ್ ಅಶಕ್ತರಿಗೆ ಗುರುತಿಸಾದ ಅಕ್ಲೆಗೆ ಒಂಜಿ ಐನಾತ್ ಹೆಚ್ಚಿಗೆ ಸಹಾಯ ಮಲ್ಪನ ಒಂಜಿ ಕೆಲಸ ಮಾಡ್ತೊಂದಿಲ್ಲೇರು ನನಾತ್ ಮಕ್ಕಳ ಕೈತ ಇಂಚಿತ್ನ ಕೆಲಸ ಆವಡು ನಮ್ಮನ ತುಳು ಲಿಪಿ ಅಂಚನೆ ತುಳುನಾಡದ ನಮ್ಮ ಈ ಧ್ವಜಕ್ಕೆ ಐನಾತ್ ಹೆಚ್ಚಿಗೆ ಪ್ರೋತ್ಸಾಹ ಕೊರೋಡು ನಮ್ಮ ಮಾತಿರಲ್ಲ ನಮ್ಮ ತುಳುವರಾದ ಐಕ್ ಐನಾತ್ ಹೆಚ್ಚಿಗೆ ಪ್ರೋತ್ಸಾಹ ಕೊರೋಡು ಪನ್ಪನ ಉದ್ದೇಶಡ್ ಈ ಒಂಜಿ ಕಾರ್ಯಕ್ರಮ ಮಲ್ತೊಂದಿಲ್ಲೇರು ಮಾತಿರಲ್ಲ ನಮ್ಮ ತುಳುನಾಡದ ಮಾತಾ ಜನಕ್ಕೆಲ್ಲ ನೆಕ್ಕೊಂಜಿ ಐನಾತ್ ಹೆಚ್ಚಿಗೆ ಪ್ರೋತ್ಸಾಹ ಕೊರಡು ಒಂದು ನಮ್ಮನ ತುಳುನಾಡ ಧ್ವಜ ಮಾತಾ ಕೊಡಿಡ್ಲ ಅರಳಡ್ ಪನ್ಪನ ಒಂಜಿ ಉದ್ದೇಶಡ್ ನಮ್ಮ ಮಾತಿರಲ್ಲ ನೆಕ್ ಸಪೋರ್ಟ್ ಮಲ್ಪುಗ ಪನ್ಪನ ಉದ್ದೇಶಡ್ ಈ ರಡ್ಡು ಪಾತ್ರನ ಅವಕಾಶ ಕೊಡಲಿಕ್ಕೆ ಒಂದು. ಇನ್ನು ನೇತಾಜಿ ಬ್ರಿಗೇಡ್ನ ಸಂಚಾಲಕರಾದ ರಾಹುಲ್ ಕುಲಾಲ್ ಅವರು ಮಾತನಾಡಿ, ದೀಪಾವಳಿ ಪ್ರಯುಕ್ತ 3ನೇ ವರ್ಷದ ಬೆಳಕಿನ ಹಬ್ಬವನ್ನು ದೀಪ ಬೆಳಗಿಸುವ ಮೂಲಕ ಆಚರಿಸುತ್ತಿದ್ದೇವೆ ಹಾಗೂ ಭಜನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಈ ವರ್ಷ 3ನೇ ವರ್ಷದ ದೀಪಾವಳಿ ಉತ್ಸವ ನಮ್ಮ ಆಚರಿಸೋದಿಲ್ಲ. ಈ ಪ್ಲೇಸ್ ನಮ್ಮ ಒಂಜಿ ಭಜನಾ ಕಾರ್ಯಕ್ರಮ ಬೊಕ್ಕ ಇಡೀ ಪಾರ್ಕ್ಗೆ ತುಡಾರ್ ಬರ್ತದೆ ದೀಪ ಬರ್ತದೆ ದೀಪಾವಳಿ ಉತ್ಸವನ ಆಚರಿಸೋದಿಲ್ಲ ಮಾತ್ರ ಸಾರ್ವಜನಿಕರಲ್ಲಿ ಭಾಗಿಯಾಗಿ ಬೊಕ್ಕ ಪ್ರೋತ್ಸಾಹ ಕೊರಡು ಕೇಳಿ. ಈ ಸಂದರ್ಭದಲ್ಲಿ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ನಾಗರಾಜ್ ಪೂಜಾರಿ, ವಾರ್ಡ್ ಸದಸ್ಯ ರಾಜೇಶ್ ನಾಯ್ಕ್, ಪುರಸಭಾ ಸದಸ್ಯ ನವೀನ್ ಶೆಟ್ಟಿ, ನಾಮನಿರ್ದೇಶಿತ ಸದಸ್ಯ ಗಿರೀಶ್ ಕುಮಾರ್, ರಾಘವ ಹೆಗ್ಡೆ, ಲಕ್ಷ್ಮಣ, ಯಶೋಧರ್ ಮಾರೂರು, ನಾಗೇಶ್ ಇರ್ವೈಲ್, ನೇತಾಜಿ ಬ್ರಿಗೇಡ್ನ ಪದಾಧಿಕಾರಿಗಳಾದ ಶಶಿಕುಮಾರ್, ಅಭಿಷೇಕ್ ಸಾಲ್ಯಾನ್, ದಿನೇಶ್ ಶೆಟ್ಟಿ, ಶಿವಾನಂದ, ಶರತ್ ಕುಂದರ್, ನಿತ್ಯಾನಂದ ಕುಲಾಲ್, ಜಯಶ್ರೀ ಮತ್ತು ಪ್ರಕಾಶ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ ವಿ4 ನ್ಯೂಸ್ ಮೂಡುಬಿದ್ರೆ.